ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 16ನೇ ಶ್ಲೋಕ. ಶುಶ್ರೂಷೋ ಶ್ರದ್ಧದಾನಸ್ಯ ಕಥಾ ವಾಸುದೇವ ಕಥಾ ರುಚಿ ಸ್ಯಾತ್ ಮಹಾಸೇವಯಾ ವಿಪ್ರ ಪುಣ್ಯತೀರ್ಥ ನಿಷೇವನಾತ್. ಓ ದ್ವಿಜರೇ, ಸಕಲ ಪಾಪಗಳನ್ನು ಮುಕ್ತರಾದ ಮಹಾತ್ಮನ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿ ಉಂಟಾಗುತ್ತದೆ. ಎಸ್ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಎಸ್, ಈಗ ಪ್ರಭುಪಾದ 3 ಎಸ್ ಹೇಳಿದ್ದಾರೆ: ಸಾಧನ, ಸಂಘ, ಸೇವಾ. ನಾವು ನಿನ್ನೆ ಸೇವೆ ಬಗ್ಗೆ ಮಾತಾಡಿದ್ದೇವೆ. ಈಗ ನಾವು ಸಂಘ ಅಂದರೆ ಸಾಧು ಸಂಘ, ಭಕ್ತರ ಸಂಘ. ಇಲ್ಲಿ ಎಂತ ಹೇಳುವುದಂದ್ರೆ, ಓ ದ್ವಿಜರ, ಸಕಲ ಪಾಪಗಳನ್ನು ಮುಕ್ತರಾದ ಮಹಾತ್ಮನಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದ. ಹಾಗಾಗಿ ಯಾರು ಶುದ್ಧ ಭಕ್ತರು ಅವರು ನಾವು ಸೇವೆ ಮಾಡಬೇಕು. ಇದನ್ನು ನಮಗೆ ಇಮಿಡಿಯೇಟ್ ನಮಗೆ ಭಕ್ತಿ ಸಿಗ್ತದೆ. ಅದು ಹೇಗೆಂದ್ರೆ ನಾರದ ಮುನಿ ನೋಡಿ, ಸಣ್ಣ ಬಾಲಕ ಅವರ ಪ್ರಸಾದವನ್ನು ತಿಂದ. ಭಕ್ತಿ ವೇದಾಂತಿಗಳ ಪ್ರಸಾದವನ್ನು ತಿಂದು ಇಮಿಡಿಯೇಟ್ ಅವನಿಗೆ ಆ ಸೇವಾ ಭಾವ ಜಾಗೃತ ಆಯಿತು. ಹಾಗಾಗಿ ನಾವು ಕೃಷ್ಣ ಕೂಡ ಹೇಳುವಂಥದ್ದು ಎಂತ ಅಂದರೆ, ಈ ಕೃಷ್ಣನಿಗೆ ಪೂಜೆ ಮಾಡ್ತಾ ಇರುವಾಗ ಯಾರಾದರೂ ಶುದ್ಧ ಭಕ್ತ ಅಂದರೆ ಆ ಪೂಜೆಯನ್ನು ನಿಲ್ಲಿಸಿ ಅವನ ಸೇವೆ ಮಾಡಬೇಕಂತ. ಯಾಕೆಂದ್ರೆ ಕೃಷ್ಣನಿಗೆ ಶುದ್ಧ ಭಕ್ತ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಕೂಡ ಹೇಳುವಂಥದ್ದೇ, ನಾವು ಸಾಧುಗಳ ಸೇವೆ ಮಾಡಬೇಕು. ಸಾಧು ಅಂದರೆ ಸಂಪ್ರದಾಯದಲ್ಲಿ ಬಂದ ಸಾಧು, ಹುಟ್ಟು ಸಾಧು ಅಲ್ಲ. ದ್ವಿಜರೇ, ಸಕಲ ಪಾಪಗಳ ಮುಕ್ತರಾದ ಮಹಾತ್ಮನಾದ ಭಕ್ತರ ಸೇವೆ ಮಾಡುವುದರಿಂದ ಶ್ರೇಷ್ಠ ಸೇವೆ ಮಾಡಿದಂತಾಗುತ್ತದೆ. ಅಂತಹ ಸೇವೆಯಿಂದ ವಾಸುದೇವನ ಸಂದೇಶವನ್ನು ಕೇಳಲು ಆಸಕ್ತಿ ಉಂಟಾಗ್ತದೆ. ಮತ್ತೆ ನಮಗೆ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ತುಂಬಾ ಒಂದು ಆಸಕ್ತಿ ಉಂಟಾಗ್ತದೆ. ಎಸ್, ಈಗ ಭಾವಾರ್ಥ: ಭಗವಂತನ ಬಗ್ಗೆ ವಿಮುಖನಾಗಿರುವುದೇ ಜೀವಿಯ ಸಂಸಾರ ಬಂಧನಕ್ಕೆ ಕಾರಣವಾಗುತ್ತದೆ. ಅಂದರೆ ಭಗವಂತನ ಬಗ್ಗೆ ವಿಮುಖ, ಭಗವಂತನ ಬಗ್ಗೆ ಇದಕ್ಕೆ ಹೇಳೋದು ನಾವು ರೆಬೆಲಿಯಸ್ ಮೆಂಟಾಲಿಟಿ. ಪ್ರಭುಪಾದ ಹೇಳ್ತಾರೆ ಇದಕ್ಕೆ, ನಾವು ರಿವೋಲ್ಟ್ ಆದದ್ದು. ಗೋಲೋಕದಲ್ಲಿ ಹೇಗೆ ಅಂದರೆ ಸೆಂಟ್ರಲ್ಲಿ ಕೃಷ್ಣ, ನಾವು ಸೆಂಟ್ರಲ್ಲಿ ನಾವು ಬರ್ಬೇಕಂದ್ರೆ ನಮ್ಮದು ಇಚ್ಛೆ ಆಯಿತು. ಹಾಗಾಗಿ ಆ ಒಂದು ಕಾರಣದಿಂದ ನಾವು ಟೋಟಲಿ ಭಗವಂತನಿಗೆ ರಿವೋಲ್ಟ್ ಆದದ್ದು. ರಿವೋಲ್ಟ್ ಅಂದರೆ ಎದುರು ನಿಂತದ್ದು. ಈಗ ಹೇಗೆ ನಾವು ಮನೆಯಲ್ಲಿ ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳಿಗೆ ಎದುರು ನಿಂತೇವೆ, ಅಣ್ಣ ತಮ್ಮಂದಿರಿಗೆ, ಅಕ್ಕನಿಗೆ ನಾವು ಎದುರು ನಿಲ್ತೇವೆ. ಅದೇ ರೀತಿ ನಾವು ಅಲ್ಲಿ ಕೃಷ್ಣನಿಗೆ ಕೂಡ ನಾವು ಎದುರು ನಿಂತದ್ದು, ಟೋಟಲ್ ರಿವೋಲ್ಟ್ ಆದದ್ದು. ಹಾಗಾಗಿ ಭಗವಂತನ ಬಗ್ಗೆ ವಿಮುಖನಾಗಿರುವುದೇ ಜೀವಿಯ ಸಂಸಾರ ಬಂಧನಕ್ಕೆ ಕಾರಣ. ಆ ರೀಸನ್ನಿಂದ ನಾವು ಇಲ್ಲಿ ಇದ್ದೇವೆ. ದೇವ ಅಥವಾ ದೈವಿಕ ವ್ಯಕ್ತಿತ್ವದ ಜನರಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತುಂಟು. 16ನೇ ಅಧ್ಯಾಯದಲ್ಲಿ ನಿಮಗೆ ಹೇಳಿದ್ದೇನೆ ಭಗವದ್ಗೀತೆಯಲ್ಲಿ, ದೈವಿ ಸಂಪತ್ತು ಮತ್ತೆ ಆಸುರಿ ಸಂಪತ್ತು. ಪರಮ ಪುರುಷನ ಪರಮಾಧಿಕಾರವನ್ನು ದ್ವೇಷಿಸುವ ರಾಕ್ಷಸ ಅಥವಾ ಅಸುರರು ಎಂಬ ಜನರಿದ್ದಾರೆ. ನೋಡಿ, ನಾವು ಕೂಡ ಗೋಲೋಕದಲ್ಲಿ ನಾವು ಎದುರು ನಿಂತದ್ದು. ಅಂದರೆ ನಾನು ಸೆಂಟ್ರಲ್ಲಿ ಬರ್ತೇನೆ, ಕೃಷ್ಣ ನೀನು ಅಲ್ಲ ಅಂತ. ಅದು ನಮ್ದು ರಾಕ್ಷಸ ಸ್ವಭಾವ, ನಮ್ಮ ದೈವಿ ಸ್ವಭಾವ ಅಲ್ಲ. ಹಾಗಾಗಿ ಪರಮಪುರುಷನ ಪರಮಾಧಿಕಾರವನ್ನು ದ್ವೇಷಿಸುವ ರಾಕ್ಷಸ ಅಥವಾ ಅಸುರರು ಎಂಬ ಜನರಿದ್ದಾರೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಅಸುರರ ವಿವರವಾದ ವರ್ಣನೆಯನ್ನು ಕೊಡಲಾಗಿದೆ. ಅಲ್ಲಿ ಡೀಟೇಲ್ ಆಗಿ ಉಂಟು. ಅದು ಹೀಗೆ ಹೇಳುತ್ತದೆ: ಅಸುರರು ಜನ್ಮದಿಂದ ಜನ್ಮಕ್ಕೆ ಅಜ್ಞಾನದ ಕೀಳು ಸ್ಥಿತಿಗೆ ಸಾಗುತ್ತಾರೆ. ಅಂದರೆ ಪ್ರತಿ ಜನ್ಮದಿಂದ ಜನ್ಮಕ್ಕೆ ಇನ್ನು ಅಂದರೆ ದ್ವೇಷಿಸುವುದೇ, ಕೃಷ್ಣನನ್ನು ದ್ವೇಷಿಸುವುದೇ ಅವರ ಮುಖ್ಯ. ಇದು ತುಂಬಾ ಕೀಳು ಸ್ಥಿತಿಗೆ ಹೋಗ್ತಾರಂತೆ, ಲೈಫ್ ಆಫ್ಟರ್ ಲೈಫ್. ಅದರಿಂದಾಗಿ ಕೀಳು ಪ್ರಾಣಿಗಳ ರೂಪ ತಳೆದು ಪರಮಪುರುಷನ ಪರಾತ್ಪರ ಸತ್ಯ ಸಂಗತಿಯನ್ನು ಕೂಡ ತಿಳಿಯದಾಗುತ್ತಾರೆ. ಅಂದರೆ ರಾಕ್ಷಸ ಸ್ವಭಾವದವ್ರು ನೆಕ್ಸ್ಟ್ ಲೈಫ್ ಪ್ರಾಣಿ ಆಗ್ತಾರಂತೆ, ಅದರಲ್ಲಿ ಡೌಟೇ ಇಲ್ಲ. ಆಗ ಪ್ರಾಣಿ ಆದರೆ ನಮಗೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಮನುಷ್ಯ ಆದರೆ ಮಾತ್ರ ಅರ್ಥ ಮಾಡ್ಲಿಕ್ಕೆ ಆಗುವಂಥದ್ದು. ಭಗವದ್ ಇಚ್ಛೆಯಂತೆ ವಿವಿಧ ಭೂಭಾಗಗಳಿರುವ ಮುಕ್ತಾತ್ಮರಾದ ಭಗವತ್ ಸೇವಕರ ದಯೆಯಿಂದ ಈ ಅಸುರರು ಹಂತ ಹಂತವಾಗಿ ದೈವ ಪ್ರಜ್ಞೆಯನ್ನು ಕಂಡುಕೊಳ್ಳುತ್ತಾರೆ. ನೋಡಿ, ಒಂದು ಸಣ್ಣ ಹುಡುಗಿ ನನ್ನ ಲಾಸ್ಟ್ ಬ್ಯಾಚಿಗೆ ಬಂದಿದ್ಲೇನ, ಸಣ್ಣ ಹುಡುಗಿ, ಸಣ್ಣ ಸ್ಕೂಲ್ಗೆ ಹೋಗೋ ಹುಡುಗಿ. ಅವಳು ಮೆಸೇಜ್ ಹಾಕಿದ್ರು ನನಗೆ. ಮೆಸೇಜ್ ಆಗಿ ತಮೋಗುಣ ಮತ್ತು ರಜೋಗುಣದವರನ್ನು ನಾವು ಹೇಗೆ ಉದ್ಧರಿಸೋದು? ಸಣ್ಣ ಹುಡುಗಿ, ನಮಗೆ ಉದ್ಧರಿಸಲಿಕ್ಕೆ ಆಗೋದಿಲ್ಲ, ಶುದ್ಧ ಭಕ್ತರಿಗೆ ಆಗ್ತದೆ. ಪ್ರಭುಪಾದ ನೋಡಿ, ಎಲ್ಲ
ಈ ರಾಕ್ಷಸ ಸ್ವಭಾವದವರು, ತಮಗುಣ ರಜಗುಣದವರನ್ನೆಲ್ಲ ಶುದ್ಧ ಭಕ್ತಿಯಲ್ಲಿ ತಂದಿದ್ದಾರೆ. ಅದು ಅವರಿಗೆ ಆಗ್ತದೆ, ನಮಗೆ ಆಗ್ಲಿಕ್ಕಿಲ್ಲ. ನೋಡಿ ಇಲ್ಲಿ ಹೇಳೋದು, ಭಗವದಿಚ್ಛೆ ವಿವಿಧ ಭೂಭಾಗಗಳಿರುವ ಮುಕ್ತಾತ್ಮ ಭಗವತ್ ಸೇವಕರ ದಯೆಯಿಂದ ಈ ಅಸುರರು ಹಂತ ಹಂತವಾಗಿ ದೈವ ಪ್ರಜ್ಞೆಯನ್ನು ಕಂಡುಕೊಳ್ಳುತ್ತಾರೆ. ಇದಕ್ಕೊಂದು ಸಣ್ಣ ನಾನು ಕಥೆಯನ್ನು ಹೇಳ್ತೇನೆ. ಪ್ರಭುಪಾದ್ ಒಂದು ದಿವಸ ಎಂತ ಆಯ್ತು ಅಂದ್ರೆ, ಪ್ರಭುಪಾದ್ ಇದು ರೂಟೀನ್ ಹೇಗಂದ್ರೆ, ಬೆಳಿಗ್ಗೆ ರಾತ್ರಿ 10ರಿಂದ 12 ಮಲಗ್ತಾರೆ, ಮತ್ತೆ 12ರಿಂದ 5 ಗಂಟೆ ತನಕ ಈ ಬರೀತಾರೆ. ಈಗ ಯಾವ್ದು ನಾವು ಎಂತೆಲ್ಲ ಓದ್ತಾ ಇದೀವೋ ಅದು ಅವರ ಕೊಡುಗೆ. ಮತ್ತೆ 5 ಗಂಟೆಗೆ ಜಪ ಮಾಡ್ತಾರೆ, 6 ಗಂಟೆ ತನಕ. ಮತ್ತೆ ಮಾರ್ನಿಂಗ್ ವಾಕ್ ಹೋಗ್ತಾರೆ. ಮಾರ್ನಿಂಗ್ ವಾಕ್ ಹೋಗುದು ಅಂತಂದ್ರೆ, ಈ ಎಲ್ಲ ಭಕ್ತರು ಅಂದ್ರೆ ಆ ಯಾವ ಜಾಗದಲ್ಲಿ ಅಲ್ಲಿದು ಟಾಪ್ ಪರ್ಸನಾಲಿಟಿ ಯಾರೋ ಅಂತ ತರ್ತಾರೆ. ಮತ್ತೆ ಅದೇ ಅವರಿಗೆ ಕೃಷ್ಣ ಭಜನೆ ಹೇಳಿಕೊಡ್ತಾ ನಡೀತಾ ಅಂದ್ರೆ ಕೃಷ್ಣ ಭಜನೆಯಲ್ಲಿ ನೀವು ನಡೆಯುವುದು ಕೂಡ ವೇಸ್ಟ್ ಅಲ್ಲ, ಡಿಸ್ಕಷನ್ ಆಗ್ತಾ ಇತ್ತು, ಅದೆಲ್ಲ ರೆಕಾರ್ಡಿಂಗ್ ಎಲ್ಲ ಉಂಟು. ಅದೇ ರೀತಿ ಒಂದು ದಿವಸ ಬೆಳಿಗ್ಗೆ ಹೋಗುವಾಗ, ಇದು ಫ್ರಾನ್ಸ್ ಅಲ್ಲಿ, ಈ ಪಾರ್ಕ್ ಹತ್ರ ಹೋಗುವಾಗ ಪ್ರಭುಪಾದ್ ಒಬ್ಬ ತುಂಬ ಹುಡುಕ, ತುಂಬ ಪ್ರಾಯ ಕೂಡ ಆಗಿತ್ತು. ಅಂದ್ರೆ ಎಂತ ಹೇಳುದು, ಈಗ ಕೆಲವು ನಮ್ಮ ಭಾರತದಲ್ಲಿ ಕೂಡ ಕೆಲವರು ಇರ್ತಾರೆ, ಅವ್ರು ಯೂಸ್ಲೆಸ್, ಅಂದ್ರೆ ಟೋಟಲಿ ಅಲ್ಲಿಯ ಮಲಗಿ ಸ್ನಾನ ಕೂಡ ಮಾಡುದಿಲ್ಲ, ಆ ರೀತಿ. ಅಂದ್ರೆ ಟೋಟಲ್ ಒಂದು ಕಂಡೀಷನ್ ಪ್ಯಾಥೆಟಿಕ್ ಇತ್ತು. ಪ್ಯಾಥೆಟಿಕ್ ಅಂದ್ರೆ ಹಾರಿಬಲ್. ಅವ ಎಂತಾಯ್ತು, ಸಡನ್ ಆ ಒಂದು ಪಾರ್ಕಲ್ಲಿ ಒಂದು ಸಣ್ಣ ಒಂದು ಇದರಲ್ಲಿ ಯಾವುದು ಬುಷ್ ಅಲ್ಲಿದ್ದ, ಬುಷಿಂದ ಸಡನ್ ಆಗಿ ಪ್ರಭುಪಾದ ಕಾಲಿಗೆ ಅದು ಅಡ್ಡ ಬಿದ್ದು ಉಳಿದವರೆಲ್ಲ ಶಿಷ್ಯರೆಲ್ಲ, ಅಂದ್ರೆ ಅವ ಏನು ಸ್ನಾನ ಕೂಡ ಮಾಡಲಿಲ್ಲ, ಮಲಗಿ ಅಂತ ಟೋಟಲ್ ಮುಚ್ಚಿ ಸ್ಟೇಜ್ ಅಲ್ಲಿ ಇದ್ದಾನೆ, ಶುಚಿ ಇಲ್ಲ. ಹಾಗಾಗಿ ಶಿಷ್ಯರಿಗೆ ಪ್ರಭುಪಾದ ಎಂತ ಮಾಡಲಿಲ್ಲ, ಇರ್ಲಿಲ್ಲ ಅಂತ ಹೇಳಿದ್ರು. ಮತ್ತೆ ಅವ ಹೇಳಿದ, ಪ್ರಭುಪಾದ್ ನನಗೆ ಅಂದ್ರೆ ನನಗೆ ಎಂತ ಹೇಳೋದು, ಶೆಲ್ಟರ್ ಕೊಡಿ ಅಂತ, ನನಗೆ ನೀವು ಎಲ್ಲಿ ಅದನ್ನು ಜಾಗ ಕೊಡಿ ಅಂತ ಹೇಳ್ತಾನೆ. ಆಗ ಪ್ರಭುಪಾದ ಆಯ್ತು, ನಾನು ದೇವಸ್ಥಾನಕ್ಕೆ ಬಾ ಅಂತ. ಶಿಷ್ಯರಿಗೆಲ್ಲ ಶಾಕ್ ಆಗ್ತದೆ. ಅಂದ್ರೆ ಅವನ ಕಂಡೀಷನ್ ಅಂದ್ರೆ ಅಷ್ಟು ಪ್ರಾಯ ಆಗಿದೆ, ಟೋಟಲ್ ಕುಡಿಯುತ್ತಾ ಅಲ್ಲಿಯೇ ಮಲಗುದು, ಬಟ್ಟೆ ಎಲ್ಲ ಸರಿ ಇಲ್ಲ, ಟೋಟಲ್ ಒಂದು ಇದು ಕಂಡೀಷನ್ ಅಲ್ಲಿ ಇದ್ದಾನೆ. ನಮ್ಗೆಲ್ಲ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಾವು ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಅಂದ್ರೆ ಪ್ರಭುಪಾದ ಅಂದ್ರೆ ಶುದ್ಧ ಭಕ್ತರು, ಅವರಿಗೆ ಅಂದ್ರೆ ಎಲ್ಲ ಜೀವಿಗಳ ಮೇಲೆ ದಯೆ. ಹಾಗಾಗಿ ಕರೆದುವಾಗ ಮತ್ತೆ ಇವರು ವಾಕಿಂಗ್ ಇದು ಮಾಡುವಾಗ ಅಲ್ಲಿ ಬಂದಿದ್ದಾನೆ. ಅಲ್ಲಿ ಬಂದು ಶಿಷ್ಯರಿಗೆ ಎಂತ ಮಾತಾಡ್ಲಿಕ್ಕಲ್ಲ, ಯಾಕಂದ್ರೆ ಪ್ರಭುಪಾದ ಹೇಳಿದ್ದಾರೆ ಬಾ ಅಂತ. ಮತ್ತೆ ಪ್ರಭುಪಾದ ಕ್ಲಾಸ್ ಮಾಡ್ತಾ ಇದ್ದಾರೆ. ಕ್ಲಾಸ್ ಮಾಡುವಾಗ ಎಂತ ಟೋಟಲ್ ಇಂದು ಅಂದ್ರೆ ತಮಗುಣದವರಿಗೆ ಈಗೆಲ್ಲ ಮಾಡ್ತಾ ಇದ್ದಾನೆ. ಅಂದ್ರೆ ನಿದ್ದೆ ಬರುವಾಗ ನಾವೆಲ್ಲ ಮಾಡ್ತೇವಲ್ಲ, ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಒಟ್ಟಾಸಿ ಒಂದು ಎಂತ ಹೇಳುದು, ಒಂದು ಹುಚ್ಚರಾಗಿ ಮಾಡ್ತಾ ಇದ್ದಾನೆ. ಅಂದ್ರೆ ಮಾಮೂಲಿ ಜನಕ್ಕಿಂತ ಅಂದ್ರೆ ಆಗುದಿಲ್ಲ ಅವನಿಗೆ, ಅದು ಕೂಡ ಅಲ್ಲಿ ಕೂತ್ಕೊಂಡಿದ್ದಾನೆ. ಮತ್ತೆ ಕಡೆಗೆ ಎದ್ದು ಹೋಗ್ತಾನೆ, ವಾಶ್ ಬೇಸಿನ್ ಸ್ವಲ್ಪ ಕ್ಲೀನ್ ಮಾಡ್ತಾನೆ. ವಾಶ್ ಬೇಸಿನ್ ಕ್ಲೀನ್ ಮಾಡುವಾಗ ಪ್ರಭುಪಾದ್ ನೋಡ್ತಾರೆ. ಪ್ರಭುಪಾದ್ ಹೇಳ್ತಾರೆ, ಅವನನ್ನು ಸೇವೆಯಲ್ಲಿ ತೊಡಗಿಸಿ. ನೋಡಿ, ಪ್ರಭುಪಾದ್ಗೆ ಸಣ್ಣ ಒಬ್ಬ ಸೇವೆ ಮಾಡಿದ್ರು ಕೂಡ ಪ್ರಭುಪಾದನ್ನು ಇದು ಮಾಡ್ತಾರೆ, ಎಸ್ ಇವನನ್ನು ಮತ್ತೆ ಅವನನ್ನು ಒಳಗೆ ದೇವಸ್ಥಾನ ಅಂದ್ರೆ ಈ ಆಶ್ರಮಕ್ಕೆ ಕೊಂಡೋಗ್ತಾರೆ. ಅವನಿಗೆ ಸ್ನಾನ ಎಲ್ಲ ಮಾಡಿಸ್ತಾರೆ, ಮತ್ತೆ ಅವನ ಕೂದಲೆಲ್ಲ ತೆಗಿತಾರೆ. ಮತ್ತೆ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ಅವ ಈ ಪುಸ್ತಕ ವಿತರಣೆ ಗಾಡಿಯಲ್ಲಿ ಹೋಗ್ತಾರೆ. ಅಲ್ಲಿ ತುಂಬಾ ಮ್ಯಾಸಿ ಮಾಡ್ತಾ ಇದ್ರು. ಹಾಗೆ ಹೋಗುವಾಗ ಒಂದ್ ದಿವಸ ಅವು ಕೂಡ ಬಂದಿದ್ದಾನೆ, ಎದುರು ಗಾಡಿಯಲ್ಲಿ ಕೂತ್ಕೊಂಡಿದ್ದಾನೆ. ಇವರೆಲ್ಲ ಭಕ್ತರಿಗೆ ಹೇಳ್ತಾರೆ, ಎಲ್ಲಿ ನೀವು ಅಂತ. ನಾನು ಕೂಡ ಪುಸ್ತಕ ವಿತರಣೆಗೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರೆ, ಇವ ಎಂತ ಪುಸ್ತಕ ವಿತರಣೆ ಮಾಡ್ತಾನೆ ಅಂತ. ಮತ್ತೆ ಪುಸ್ತಕ ವಿತರಣೆ ಹೋಗುವಾಗ ಎಸ್ ಅವರಿಗೆ ಏನು ಸೇಲ್ ಆಗಲಿಲ್ಲ ಆ ದಿವಸ. ಇವ ಬಂದು ಹೇಳ್ತಾನೆ, ನನಗೆ 10 ಪುಸ್ತಕ ಸೇಲ್ ಆಯ್ತಂತ. ಆಗ ಅವನಿಗೆ ಎಂತ ಗೊತ್ತಿಲ್ಲ, ಕೃಷ್ಣ ಬಗ್ಗೆ ಏನು ಗೊತ್ತಿಲ್ಲ. ಅವ್ರಿಗೆ ಹೇಳ್ತಾರೆ, ಹೇಗೆ ನೀವು ಸೇಲ್ ಮಾಡಿದ್ಯಾ ಅಂತ. ಅವ್ರು ಹೇಳಿದ, ಪ್ರಭುಪಾದ್ನ ನಾನು ಬಚಾವ್ ಮಾಡಿದ್ರು, ಪ್ರಭುಪಾದ್ ಸೇವ್ ಮೀ, ಅಷ್ಟೇ ನಾನು ಹೇಳಿದ್ರು, ಬೇರೆ ಏನು ಹೇಳಿಲ್ಲ, ನಂದು ಪುಸ್ತಕ ಹೋಯ್ತು ಅಂತ ಹೇಳಿ. ಹಾಗಾಗಿ ನೋಡಿ, ಇಲ್ಲಿ ಬರುವವರು ಅದರಿಂದ ಕೀಳು ಪ್ರಾಣಿಗಳು ಭಗವದ್ಗೀತೆಯಂತೆ ವಿವಿಧ ಭೂಭಾಗಗಳ ಮುಕ್ತಾತ್ಮರು ಭಗವತ್ ಸೇವಕರ ದಯೆಯಿಂದ ಈ ಅಸುರರು ಹಂತ ಹಂತವಾಗಿ ದೈವ ಪ್ರಜ್ಞೆಯನ್ನು ಕಂಡುಕೊಳ್ಳುತ್ತಾರೆ.
ಆ ಪ್ರಭುಪಾದ ಕೃಪೆಯಿಂದ ಅವರಿಗೆ ಕೃಷ್ಣ ಭಜನೆ ಬಂತ. ಯಾರು ಏನು ಪ್ರಯೋಜನಕ್ಕೆ ಇಲ್ಲದವ ಅಂದ್ರೆ ಟೋಟಲಿ ಹುಡುಕ ಅವ ಕೂಡ ಕೃಷ್ಣ ಭಜನೆಯಲ್ಲಿ ತೊಡಗಿದ. ಹಾಗಾಗಿ ಇದೆಲ್ಲ ಆಗ್ತದೆ, ಅದು ಶುದ್ಧ ಭಕ್ತರ ಕೃಪೆಯಿಂದ ಇದಾಗ್ತದೆ. ನಾವು ಎಂತ ಮಾಡಿದ್ರು ಕೂಡ ಅದು ಆಗ್ಲಿಕ್ಕಿಲ್ಲ. ಅದು ಶುದ್ಧ ಭಕ್ತರದ್ದು ಅಷ್ಟು ಭಕ್ತಿ ಉಂಟು. ಹಂತ ಹಂತವಾಗಿ ದೈವ ಪ್ರಜ್ಞೆಯನ್ನು ಕಂಡುಕೊಳ್ತಾರೆ. ಅಂತ ದೈವ ಭಕ್ತರು ಭಗವಂತನ ಅತ್ಯಂತ ಆಪ್ತ ಸಂಗಾತಿಗಳು. ನೋಡಿ, ಚೈತನ್ಯ ಮಹಾಪ್ರಭು ಕೂಡ ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ 500 ವರ್ಷ ಹಿಂದೆ ಮೋರ ಸೇನಾಧಿಪತಿ ಭಕ್ತ ಆಯೇಗ ಅಂದ್ರೆ ಬರ್ತಾನೆ, ನನ್ನ ಸೇನಾಧಿಪತಿ ಬರ್ತಾನೆ. ಅದು ಬೇರೆ ಯಾರಲ್ಲ, ಅದು ಪ್ರಭುಪಾದ ಅವರ ಸೇನಾಧಿಪತಿ ಸಂಗಾತಿ, ಆಪ್ತ ಸಂಗಾತಿಗಳು. ದೈವ ನಿರಾಕರಣೆಯ ಅಪಾಯದಿಂದ ಮಾನವ ಸಮುದಾಯವನ್ನು ರಕ್ಷಿಸಲು ಅವರು ಬರುತ್ತಾರೆ. ಅಂದ್ರೆ ಅಲ್ಲಿ ಕೃಷ್ಣನ ಕಳಿಸುವುದು, ನೀನು ಹೋಗು ಅವರನ್ನು ಕರ್ಕೊಂಡು ಬಾ ಅಂತ. ಯಾಕೆಂದ್ರೆ ನೋಡಿ, ನಾವು ಬಂದದ್ದು, ನಾವು ರಿವೋಲ್ಟ್ ಆದದ್ದು ಇಲ್ಲಿ ಫಸ್ಟ್ ಲೈನ್. ಭಗವಂತನ ಬಗ್ಗೆ ವಿಮುಖನಾಗಿರುವುದೇ ಜೀವಿಯ ಸಂಸಾರ ಬಂಧನೆ ಕಾರಣ. ಇದು ನಮ್ಮ ಕಾರಣ. ಆದ್ರೆ ಶುದ್ಧ ಭಕ್ತರ ಅದು ಕಾರಣ ಅಲ್ಲ. ಶುದ್ಧ ಭಕ್ತರಲ್ಲಿ ಕೃಷ್ಣ ನೀನು ಹೋಗು, ಈ ಬದ್ಧ ಜೀವಿಗಳನ್ನ ಎಳ್ಕೊಂಡು ಬಾ ಅಂತ ಅವರ ಇಚ್ಛೆ. ಎಸ್, ಕಂಡುಕೊಳ್ಳುತ್ತ ಅಂತ ದೇವಿ ಭಕ್ತರು ಭಗವಂತನ ಆಪ್ತ ಸಂಗಾತಿಗಳು ದಿವ್ಯ ನಿರಾಕರಣೆ ಅಪಾಯದಿಂದ ಮಾನವ ಸಮಾಜ ರಕ್ಷಿಸಲು ಅವರು ಬರುತ್ತಾರೆ. ಹೀಗೆ ಬಂದಾಗ ಅವರನ್ನು ಭಗವಂತನ ಶಕ್ತಿ ಸಂಪನ್ನ ಅವತಾರ ಎಂದು, ಭಗವಂತನ ಮಕ್ಕಳೆಂದು, ಭಗವಂತನ ಸೇವಕರೆಂದು ಅಥವಾ ಭಗವಂತನ ಸಂಗಾತಿಗಳು ತಿಳಿಯಲಾಗಿದೆ. ನೋಡಿ, ಮಕ್ಕಳಂದ್ರೆ ಜೀಸಸ್ ಹೇಳಿದೆ ಅಂತ, ನಾನು ಐ ಆಮ್ ಸನ್ ಆಫ್ ಗಾಡ್, ನಾನು ದೇವರ ಮಗ. ಫೋಫೆಬ್ ಮೊಹಮ್ಮದ್ ಅಂತ ಹೇಳಿದ್ದು, ನಾನು ಸೇವಕ ಅಂತ. ಕೃಷ್ಣ ಅಂತ ಹೇಳಿದ್ದು, ನಾನು ದೇವರು. ಹಾಗಾಗಿ ಇದೆಲ್ಲ ನೋಡಿ ಪ್ರಭುಪಾದ ಹೇಳ್ತಾರೆ. ಈಗ ಜೀಸಸ್ ಕೂಡ ವೈಷ್ಣವ, ಪ್ರಭುಪಾದ ಎಷ್ಟೋ ಬಾರಿ ಹೇಳಿದ್ದಾರೆ. ಫೋರ್ಫೆಟ್ ಮೊಹಮ್ಮದ್ ಕೂಡ ವೈಷ್ಣವ. ಅಂದ್ರೆ ಆ ಟೈಮಿಗೆ ದೇವರೇ ಕಳಿಸಿದವರನ್ನು. ಹಾಗಾಗಿ ನಾವು ಅವರನ್ನು ಎಂತ ಹೇಳುದು, ಈಗ ಎಂತ ಆಗಿದೆ ಅಂದ್ರೆ ಜನರು ನಮ್ದು ಮಾತ್ರ. ಆದ್ರೆ ಆಕ್ಚುಲಿ ಹೇಗೆ ಅಂದ್ರೆ ಅದು 2 ವರ್ಷ ಕಾಲ, ಎಷ್ಟಂದ್ರೆ 2000 ವರ್ಷದ ಹಿಂದೆದು ಯಾವುದು ಜೀಸಸ್ ಬಂದದ್ದು. ಮತ್ತೆ ಆದ್ರೆ ನಮ್ಮ ಇದು ತುಂಬಾ ಹಳೆದು. ಆದ್ರೆ ಅವರನ್ನು ನಾವು ಖಂಡಿಸುವಾಗಿಲ್ಲ. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಅವರನ್ನು ನಾವು ಖಂಡಿಸುವಾಗಿಲ್ಲ. ಯಾಕಂದ್ರೆ ಅವರು ದೇವರ ಮೆಸೆಂಜರ್. ಆ ಟೈಮಿಗೆ ಆ ದೇಶಕ್ಕೆ ಅವರು ಬೇಕಿತ್ತು. ಹಾಗಾಗಿ ಅವರನ್ನು ಕಳಿಸಿದ್ದಾರೆ. ಮಕ್ಕಳಿಂದ, ಭಗವಂತ ಸೇವಕರಿಂದ ಅಥವಾ ಭಗವಂತ ಸಂಗಾತಿಗಳೆಂದು ತಿಳಿಯಲಾಗಿದೆ. ಆದರೆ ಅವರಲ್ಲಿ ಯಾರೂ ಸ್ವತಃ ತಾವೇ ಭಗವಂತನೆಂದು ಪ್ರತಿಪಾದಿಸಿಕೊಳ್ಳುವುದಿಲ್ಲ. ನೋಡಿ, ಯಾರು ಅದರಲ್ಲಿ ನಾನು ಭಗವಂತ ಅಂತ ಯಾರು ಪ್ರತಿಪಾದಿಸಿಕೊಳ್ಳುವುದಿಲ್ಲ. ಇದು ಅಸುರರು ಪ್ರಕಟಿಸುವ ದೇವ ನಿಂದೆ. ಆದ್ರೆ ಅಸುರರು ಹಾಗೆ ಹೇಳ್ತಾರೆ, ನಾನೇ ಭಗವಂತ, ನಾನು ದೇವರು. ಈಗ ನೋಡಿ, ಭಾರತದಲ್ಲಿ ಅಲ್ಲಿ ಅವ್ರ ದೇವರು, ಅವರು ಪ್ರಭುಪಾದ ಯಾವಾಗ ಹೇಳ್ತಾರೆ, DOG ಡಾಗ್, GOD ಗಾಡ್. ಸ್ಪೆಲ್ಲಿಂಗ್ ಸೇಮ್, ಗಾಡ್ ಮತ್ತೆ ಡಾಗ್ಗೆ. ಅದು ನಾಯಿ ಯಾವಾಗಲೂ ನಾಯೇ, ದೇವರು ಯಾವಾಗಲೂ ದೇವರೇ. ಅಸುರರು ರಾಕ್ಷಸ ಪ್ರವೃತ್ತಿಯನ್ನು ಅನುಸರಿಸುವವರು ಇಂಥ ಸೋಗಲಾಡಿಗಳನ್ನು ದೇವರೆಂದು, ಅವನ ಅವತಾರವೆಂದು ಒಪ್ಪಿಕೊಳ್ಳುತ್ತಾರೆ. ಅಂದ್ರೆ ತುಂಬಾ ಇದು ಭಾರತದಲ್ಲಿ ಪ್ರಭುಪಾದಿಗೆ, ಅಂದ್ರೆ ಬೆಂಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಅವ ಅವತಾರ, ಇವ ಅವತಾರ, ಈ ರೀತಿ ಎಲ್ಲ ಹೇಳ್ತಾರೆ. ಪ್ರಭುಪಾದ ಟೋಟಲಿ ಬೋಗಸ್ ಅಂತ ಹೇಳ್ತಾರೆ. ಅಪೌರುಷೇಯ ಗ್ರಂಥಗಳ ಭಗವಂತನ ಅವತಾರದ ಬಗ್ಗೆ ಖಚಿತವಾದ ಮಾಹಿತಿಗಳಿವೆ. ನೋಡಿ, ಹೇಗೆ ಅಂದ್ರೆ ಈ ಶಾಸ್ತ್ರದಲ್ಲಿ ಅವತಾರ ಅಂದ್ರೆ ಎಲ್ಲ ಉಂಟು. ಈಗ ಬುದ್ಧ, ಈ ಭಾಗವತಮಲ್ಲಿ ಉಂಟು ಬುದ್ಧನ ಬಗ್ಗೆ, ಎಲ್ಲಿ ಹುಡ್ತಾನೆ, ಅವರ ತಂದೆ ತಾಯಿ ಹೆಸರು ಎಂತ, ಇದೆಲ್ಲ ಉಂಟು. ಚೈತನ್ಯ ಮಹಾಪ್ರಭು ಅವರು ಕೂಡ ಉಲ್ಲೇಖ ಉಂಟು, ಎಲ್ಲಿ ಹುಡ್ತಾರೆ, ನವದ್ವೀಪಲ್ಲಿ ಹುಡ್ತಾರೆ, ಮತ್ತೆ ತಂದೆ ತಾಯಿ ಹೆಸರು ಇದೆಲ್ಲ ಉಂಟು. ಮತ್ತೆ ಕಲ್ಕಿ ಎಲ್ಲಿ ಹುಡ್ತಾರೆ, ಕಲಿಯುಗದ ಎಂಡಲ್ಲಿ ಹುಡ್ತಾರೆ, ಅಂತ ತಂದೆ ತಾಯಿ ಹೆಸರು ಇದೆಲ್ಲ ಶಾಸ್ತ್ರದಲ್ಲಿ ಉಂಟು. ಹಾಗೆ ನಮಗೆ ಮೋಸ ಮಾಡ್ಲಿಕ್ಕೆ. ಆದ್ರೆ ಭಾರತದಲ್ಲಿ ಎಂತಾಗಿದೆ ಅಂದ್ರೆ ಅಲ್ಲಿ ಗಲ್ಲಿಯಲ್ಲಿ ನಾನು ದೇವರು. ಮತ್ತೆ ಜನರು ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಅಂದ್ರೆ ನಾವು ಮೂರ್ಖರು, ನಾವು ಇನ್ನೊಂದು ಜನರನ್ನು ಫಾಲೋ ಮಾಡೋದು, ಯಾರು ಗುರು ಆಗಲಿ ದೇವರು, ಅವ್ರು ಕೂಡ ಮೂರ್ಖ. ನಾವು ಮೂರ್ಖರನ್ನು ಫಾಲೋ ಮಾಡೋದು, ಇದು ನಮ್ಮ ದೊಡ್ಡ ತಪ್ಪು. ಅಪೌರುಷ ಗ್ರಂಥಗಳ ಭಗವಂತನ ಅವತಾರದ ಬಗ್ಗೆ ಖಚಿತವಾದ ಮಾಹಿತಿಗಳಿವೆ. ಅಪೌರುಷ ಗ್ರಂಥಗಳು ದೃಢೀಕರಿಸುವ ಹೊರತು ಯಾರನ್ನು ಭಗವಂತನೆಂದು, ದೇವರ ಅವತಾರವೆಂದು ಒಪ್ಪಿಕೊಳ್ಳಬಾರದು. ಶಾಸ್ತ್ರದಲ್ಲಿದ್ದರೆ ಮಾತ್ರ ನಾವು ಒಪ್ಪಿಕೊಳ್ಬೇಕು. ಭಗವದ್ಧಾಮಕ್ಕೆ ಹಿಂದಿರುಗಲು ಬಯಸುವ ಭಕ್ತರು ಭಗವಂತನ ಸೇವಕರನ್ನು ಭಗವಂತನೆಂದು ಗೌರವಿಸಬೇಕು. ನೋಡಿ, ಈಗ ಹೇಗಂದ್ರೆ ಯಸ್ಯ ಪ್ರಸಾದ ಭಗವತ್ ಪ್ರಸಾದ ಯಸ್ಯ ಪ್ರಸಾದನ್ ನಗತಿ ಕುತೋಪಿ. ಅಂದ್ರೆ ನಾವು ಭಗವಂತನ ಶುದ್ಧ ಭಕ್ತರನ್ನು, ಆ ಭಗವಂತನಿಗೆ ನಾವು ಎಷ್ಟು ಮರ್ಯಾದೆ ಕೊಡ್ತೇವೆ ಅಷ್ಟು ನಾವು ಮರ್ಯಾದೆ ಕೊಡ್ಬೇಕಂತ.
ಭಗವದ್ಧಾಮಕ್ಕೆ ಹಿಂದಿರುಗಲು ಬಯಸುವ ಭಕ್ತರು ಭಗವಂತನ ಸೇವಕರನ್ನು ಭಗವಂತನೆಂದು ಗೌರವಿಸಬೇಕು. ಆದ್ರೆ ಭಗವಂತ ಅಲ್ಲ, ಅಷ್ಟು ಗೌರವ ಕೊಡಬೇಕು. ಅಂತ ಭಗವತ್ ಸೇವಕರನ್ನು ಮಹಾತ್ಮರು ಅಥವಾ ತೀರ್ಥರು ಎಂದು ಕರೆಯಲಾಗಿದೆ. ಅವರು ನಿಶ್ಚಿತ ಕಾಲ ದೇಶಗಳಿಗೆ ಅನುಗುಣವಾಗಿ ಉಪದೇಶಿಸುತ್ತಾರೆ. ಹೇಗಂದ್ರೆ ಆ ನಿಶ್ಚಿತ ಕಾಲ ದೇಶ, ಈಗ ಜೀಸಸ್ ಆಗಲಿ ಆ ಟೈಮಿಗೆ ಅಲ್ಲಿಗೆ ಅಂತ ಜನರಿಗೆ ಹಾಗೆ ಬೋಧನೆ ಮಾಡಿದ್ದಾರೆ. ಪ್ರೊಫೆಟ್ ಮೊಹಮ್ಮದ್ ಆಗಲಿ ಹಾಗೆ ಬೋಧನೆ ಮಾಡಿದ್ದಾರೆ. ಹಾಗಾಗಿ ಆ ಕಾಲಕ್ಕೆ ಅನುಗುಣವಾಗಿ ಆ ಜಾಗಕ್ಕೆ ಅವರು ಇದು ಮಾಡುವಂಥದ್ದು. ಅವರು ನಿಶ್ಚಿತ ಕಾಲ ದೇಶಗಳನ್ನು ಉಪದೇಶಿಸುತ್ತಾರೆ. ಆ ಭಗವತ್ ಸೇವಕರು ಜನರನ್ನು ಭಗವಂತನ ಭಕ್ತರಾಗಲು ಪ್ರೇರೇಪಿಸುತ್ತಾರೆ. ಅವರೆಂತ ಅಂದ್ರೆ ನಾವು ಭಕ್ತಿ ಬಂದಲ್ಲಿ ಮುಂದೆ ಹೋಗಿ ನಮ್ಮನ್ನು ಪ್ರೇರೇಪಿಸುವಂಥದ್ದು. ಅವರು ತಮ್ಮನ್ನು ದೇವರೆಂದು ಕರೆಯುವುದನ್ನು ಎಂದೂ ಸಹಿಸರು. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ, ಪ್ರಭುಪಾದಿಗೆ ಒಂದು 65ರಲ್ಲಿ ಅವರು ಅಮೆರಿಕಕ್ಕೆ ಹೋದದ್ದು, ಮತ್ತೆ 66ರಲ್ಲಿ ಕೃಷ್ಣ ಪ್ರಜ್ಞೆ ಸ್ಟಾರ್ಟ್ ಮಾಡಿದ್ರು. ಕೃಷ್ಣ ಪ್ರಜ್ಞೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 2 ವರ್ಷ ನಂತರ ಅವರಿಗೆ ಒಂದು ಸಣ್ಣ ಹೃದಯಘಾತ ಆಯಿತು. ಹಾಗಾಗಿ ಅವರು ಇಮಿಡಿಯೇಟ್ ಭಾರತಕ್ಕೆ ಬಂದರು. ಆಗ ಅವರ ಶಿಷ್ಯರು ಕೂಡ ಜಾಸ್ತಿ ಟ್ರೈನ್ ಆಗಲಿಲ್ಲ, ಜಾಸ್ತಿ ಅವರು ಕೃಷ್ಣ ಪ್ರಜ್ಞೆ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅವರು ಟ್ರೀಟ್ಮೆಂಟ್ಗೆ ಬಂದರು. ಆಗ ಅಮೆರಿಕದಲ್ಲಿ ಇವರ ಶಿಷ್ಯರು ಪ್ರಭುಪಾದ್ ದೇವರು ಅಂತ ಹೇಳಿದರು. ಪ್ರಭುಪಾದಕ್ಕೆ ನ್ಯೂಸ್ ತಿಳಿಸಿದ್ರು. ಪ್ರಭುಪಾದ್ ಅವರನ್ನು ಅದು ಇಬ್ಬರು ಯಾರು ಹೇಳಿದ್ರು ಅವರನ್ನು ಮೂವ್ಮೆಂಟ್ ತೆಗೆದು ಹಾಕಿ ಅಂತ, ಮತ್ತೆ ಅವರನ್ನು ಮೂವ್ಮೆಂಟ್ ತೆಗೆದ್ರು. ಅಂದ್ರೆ ಶುದ್ಧ ಭಕ್ತರಿಗೆ ಯಾವಾಗಲೂ ನೋಡಿ, ಭಕ್ತರಿಗೆ ನಾನು ದೇವರು ಅಂತ ಹೇಳಿದವರು ತುಂಬಾ ಸಿಟ್ಟು ಬರ್ತದೆ. ಆದ್ರೆ ಕಲಿಯುಗದಲ್ಲಿ ಎಂತಾಗಿದೆ ಅಂದ್ರೆ ಇಂಥವ್ರು ತುಂಬಾ ಮಂದಿ ಇದ್ದಾರೆ, ಅವ್ರಿಗೆ ಖುಷಿ ಆಗೋದು ನಾನು ದೇವರು ಅಂತ ಹೇಳುವ ಖುಷಿ ಆಗುತ್ತೆ. ಆದ್ರೆ ಭಕ್ತರಿಗೆ ಯಾವುದು ಅದು ಖುಷಿ ಆಗುವುದಿಲ್ಲ. ಎಸ್, ಅವರು ದೇವರನ್ನು ತಿಳಿದ ಜನ ಅವರನ್ನು ಭಗವಂತನೆಂದು ಸಂಬೋಧಿಸುತ್ತಾರೆ. ಜನರು ಭಗವಂತನ ಭಕ್ತರಾಗಲು ಪ್ರೇರೇಪಿಸುತ್ತಾರೆ. ಅವರು ತಮ್ಮನ್ನು ದೇವರೆಂದು ಕರೆಯುವುದು ಎಂದು ಸಹಿಸರು. ಶ್ರೀ ಚೈತನ್ಯ ಮಹಾಪ್ರಭು ಅಪೌರುಷೇಯ ಗ್ರಂಥಗಳ ಸೂಚನೆ ಪ್ರಕಾರ ಸ್ವತಃ ಭಗವಂತನಾಗಿಯೂ ಭಕ್ತನಂತೆ ನಡೆದುಕೊಂಡರು. ಆಕ್ಚುಲಿ ಚೈತನ್ಯ ಮಹಾಪ್ರಭು ಭಗವಂತನೇ, ಆದ್ರೆ ಅವರು ಭಕ್ತರ ರೂಪದಲ್ಲಿ ಬಂದರು. ಅವರು ದೇವರನ್ನು ತಿಳಿದ ಜನ ಅವರನ್ನು ಭಗವಂತನನ್ನು ಸಂಬೋಧಿಸಿದರು. ಯಾಕೆಂದ್ರೆ ನೋಡಿ ಎಂತೆಲ್ಲ ಮಿರಾಕಲ್ ಮಾಡಿದ್ದಾರೆ. ನಿಮಗೆ ನಾನೀಗ ಎಲ್ಲರೂ ನನ್ನ ಕ್ಲಾಸಿಗೆ ಬನ್ನಿ, ಜನವರಿ 3 ಎವ್ರಿ ಸಂಡೇ ಮಾರ್ನಿಂಗ್ ಬೆಳಿಗ್ಗೆ 10ರಿಂದ 11 ಚೈತನ್ಯ ಮಹಾಪ್ರಭುಗೆ ಹೇಳ್ತೇನೆ. ತುಂಬಾ ಇಂಟ್ರೆಸ್ಟಿಂಗ್. ಅದರಲ್ಲಿ ಬೇರೆ ಬೇರೆ ಲೀಲೆಗಳು ಎಲ್ಲ ನಾನು ಕಥೆ ತರ ಹೇಳುವಂಥದ್ದು. ಹಾಗಾಗಿ ಆಕ್ಚುಲಿ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಇದು ಜನರಿಗೆಲ್ಲ ತಿಳಿತು. ಆದ್ರೆ ಅವರನ್ನು ಕೃಷ್ಣ ಹೇಳುವಾಗ ಅವರು ಹೀಗೆ ಅವರ ಬೆರಳನ್ನು ಕಿವಿಗೆ ಇಟ್ಟು ವಿಷ್ಣು ವಿಷ್ಣು ಅಂತ ಹೇಳ್ತಿದ್ರು. ಅಂದ್ರೆ ತಪ್ಪು ಅಂತ ಹೇಳ್ತಿದ್ರು. ತಿಳಿದ ಜನ ಅವರನ್ನು ಭಗವಂತನ ಸಂಬೋಧಿಸಿದರು. ಆಗೆಲ್ಲ ಅವರು ತಮ್ಮ ಕೈಗಳಿಂದ ಕಿವಿಯನ್ನು ಮುಚ್ಚಿಕೊಂಡು ಭಗವಂತನಾದ ವಿಷ್ಣು ನಾಮವನ್ನು ಉಚ್ಚರಿಸ್ತಾ ಇದ್ರು. ಅವರು ನಿಸ್ಸಂದೇಹವಾಗಿ ಸ್ವತಃ ಭಗವಂತನೇ ಆಗಿದ್ರು. ತನ್ನನ್ನು ಭಗವಂತನೆಂದು ಕರೆಯುವುದನ್ನು ಬಲವಾಗಿ ವಿರೋಧಿಸಿದರು. ತಮ್ಮನ್ನು ದೇವರೆಂದು ಕರೆದುಕೊಳ್ಳುವುದರಲ್ಲಿ ಸಂತೋಷ ಕಾಣುವ ಲಜ್ಜೆಗೆಟ್ಟ ಜನರು ವಿರೋಧ ಜಾಗೃತಿ ಮೂಡಿಸಲು ಭಗವಂತ ಹೀಗೆ ನಡೆದುಕೊಳ್ಳುತ್ತಾನೆ. ನೋಡಿ, ಇದೆಲ್ಲ ಯಾಕೆಂದ್ರೆ ಲಜ್ಜೆಗೆಟ್ಟ ಜನರು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ, ನಾನು ದೇವರ ಅವತಾರ ಅಂತ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಈ ರೀತಿ ನಡೆದುಕೊಂಡ್ರು. ಭಗವತ್ ಸೇವಕರು ದೈವ ಪ್ರಜ್ಞೆಯ ಪ್ರಚಾರಕ್ಕಾಗಿ ಆಗಮಿಸುತ್ತಾರೆ. ಅವರು ಬರುವಂತದ್ದು ಉದ್ದೇಶ ಅದು ಕೃಷ್ಣ ಪ್ರಜ್ಞೆಗೋಸ್ಕರ. ಪ್ರಜ್ಞಾರಾದ ಜನ ಎಲ್ಲ ರೀತಿಯ ಅವರಿಗೆ ಸಹಕಾರ ನೀಡಬೇಕು. ನೋಡಿ, ಈಗ ಪ್ರಭುಪಾದ್ ಬಂದಿದ್ದಾರೆ, ಅವರು ಈ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪ್ರಭುಪಾದ್ ಪರವಾಗಿ ನಾವು ನಿಮ್ಗೆ ಹತ್ರ ಕೇಳ್ತಾ ಇದ್ದೇವೆ, ಬೇಡಿಕೊಳ್ತೇವೆ ಅಂತಂದ್ರೆ ಪ್ರಭುಪಾದ್ ಮೂವ್ಮೆಂಟ್ಗೆ ನೀವು ಸಹಾಯ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಇದರಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ, ಪ್ರಜ್ಞಾದ ಜನ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡಬೇಕು. ಭಗವತ್ ಸೇವಕರ ಸೇವೆ ಮಾಡುವುದರಿಂದ ನೇರವಾಗಿ ಭಗವಂತನ ಸೇವೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಭಗವಂತನು ಮೆಚ್ಚಿಸಬಹುದು. ಇದರಲ್ಲಿ ತುಂಬಾ ಕೃಷ್ಣ ಪ್ಲೀಸ್ ಆಗ್ತಾನೆ, ತುಂಬಾ ಅಂದ್ರೆ ತುಂಬಾ. ಆತನ ಸೇವಕರನ್ನು ಸರಿಯಾದ ರೀತಿಯಲ್ಲಿ ಗೌರವಿಸುವುದನ್ನು ಕಂಡಾಗ ಭಗವಂತ ಹೆಚ್ಚು ಪ್ರಸನ್ನನಾಗುತ್ತಾನೆ. ಯಾವಾಗ ನೀವು ಭಗವಂತನ ಸೇವಕನನ್ನು ಗೌರವ ನೀಡ್ತೀರ, ಆಗ ಕೃಷ್ಣ ಪ್ರಸನ್ನನಾಗ್ತಾನೆ. ಏಕೆಂದ್ರೆ ಭಗವಂತನ ಸೇವೆಗಾಗಿ ಅವರು ಎಂಥ ಕಷ್ಟವನ್ನು ಸಹಿಸಿಕೊಳ್ಳುತ್ತಾರೆ. ಎಂಥ ಕಷ್ಟ ಬೇಕಿದ್ರು ಅವರು ಸಹಿಸಿಕೊಳ್ತಾರೆ ಭಗವಂತನ ಸೇವೆಗೋಸ್ಕರ. ನೋಡಿ, ಪ್ರಭುಪಾದ್ ಅವರ 70 ವರ್ಷ ಪ್ರಾಯದಲ್ಲಿ ಹೋಗಿ ಎಂತಾಯ್ತು, ಅವರಿಗೆ ಈ ಕಾರ್ಗೋ ಶಿಪ್ ಅಲ್ಲಿ 2 ಬಾರಿ ಹೃದಯಾಘಾತವಾಯಿತು. ಅದಲ್ಲದೆ ಅಲ್ಲಿ ಅವರಿಗೆ ತುಂಬಾ ಸ್ನೋಫಾಲ್ ಇತ್ತು.
ಎಲ್ಲಿ ಅಮೆರಿಕದಲ್ಲಿ ಹೋದ ಟೈಮಲ್ಲಿ. ಆದ್ರೂ ಕೂಡ ಕಷ್ಟವನ್ನು ಸಹಿಸಿದ್ರು. ಯಾಕೆ ಸಹಿಸಿದ್ರು? ಯಾಕೆಂದ್ರೆ ಅವರು ಅವರ ಜೀವನವನ್ನು ಕೃಷ್ಣನಿಗೆ ಮುಡಿಪಾಗಿಟ್ಟಿದ್ದಾರೆ. ಹಾಗಾಗಿ ಅವರು ಟೋಟಲಿ ಕೃಷ್ಣನಿಗೋಸ್ಕರ ಇರುವಂಥದ್ದು. ಏಕೆಂದ್ರೆ ಭಗವಂತ ಸೇವೆಗೆ ಅವರು ಎಷ್ಟು ಕಷ್ಟವನ್ನು ಸಹಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ಅವರು ಭಗವಂತನ ಪ್ರೀತಿಗೆ ಪಾತ್ರರಾಗಿರುವರು. ಅಂದ್ರೆ ಅದಕ್ಕೋಸ್ಕರ ಭಗವಂತನಿಗೆ ತುಂಬಾ ಅವರು ಇಷ್ಟ. ತನ್ನ ಮಹಿಮೆಯನ್ನು ಉಪದೇಶಗಳಾಗಿ ಎಂಥ ಕಷ್ಟವನ್ನು ಸಹಿಸಿಕೊಳ್ಳುವವರಿಗಿಂತ ತನಗೆ ಹೆಚ್ಚಿನ ಪ್ರೀತಿ ಪಾತ್ರರು ಬೇರೆ ಇಲ್ಲ ಎಂದು ಭಗವಂತ ಭಗವದ್ಗೀತೆಯಲ್ಲಿ 18.69 ಘೋಷಿಸಿದ್ದಾನೆ. ಆ ಶ್ಲೋಕ ಅಂತಂದ್ರೆ, ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯ ಕೃತ್ತಮ ಭವಿತ ನಾಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಅಂದ್ರೆ ಯಾರು ಕೃಷ್ಣನ ಪ್ರಚಾರ ಮಾಡ್ತಾನೆ ಅವ ತುಂಬಾ ಇಷ್ಟ ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಭಗವತ್ ಸೇವಕರ ಸೇವೆ ಮಾಡುವುದರಿಂದ ಹಂತ ಹಂತವಾಗಿ ಆ ಸೇವಕರ ಅರ್ಹತೆ ಲಭಿಸುತ್ತದೆ. ನೋಡಿ ಹೇಗೆಂದ್ರೆ, ಈಗ ನೀವು ಪ್ರಭುಪಾದ ಸೇವೆ ಮಾಡುವುದರಿಂದ ಎಂತಾಗ್ತದೆ, ಭಗವತ್ ಸೇವಕರ ಸೇವೆ ಮಾಡುವುದರಿಂದ ಹಂತ ಹಂತವಾಗಿ ಆ ಸೇವಕರ ಅರ್ಹತೆ, ಆ ಪ್ರಭುಪಾದಲ್ಲಿ ಎಂತೆಲ್ಲ ಅರ್ಹತೆ ಉಂಟು ಅದೆಲ್ಲ ನಿಮಗೆ ಸಿಗ್ತದೆ. ಆಗ ಭಗವಂತನ ಮಹಿಮೆಯನ್ನು ಕೇಳಲು ಅವರು ಅರ್ಹರಾಗುತ್ತಾರೆ. ಭಗವಂತನ ಬಗ್ಗೆ ಕೇಳಲು ಅದಮ್ಯ ಆಸೆ ಉಂಟಾಗುವುದೇ ಭಕ್ತನ ಮೊದಲ ಅರ್ಹತೆ. ನೋಡಿ, ಭಗವಂತನ ಬಗ್ಗೆ ಆ ಕೇಳುವ ಆಸೆ ಉಂಟಾಗುವುದೇ ಮೊದಲ ಅರ್ಹತೆ ಅಂತೆ. ಅದು ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶ ಅರ್ಹತೆಯನ್ನು ತಂದುಕೊಡುತ್ತದೆ. ಇದು ನಮಗೆ ಅಲ್ಲಿಗೆ ಎಂಟ್ರೆನ್ಸ್ ಟಿಕೆಟ್, ಭಗವತಾಮಕ್ಕೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಟಿಕೆಟ್. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ವಿವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂತ ಕಿ ಜೈ. ನಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ.